ಉಡುಪಿ ಜಿಲ್ಲೆಯ ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ ಮತ್ತು ಕಂಚಿಗಾರ ಬೆಟ್ಟುವಿನಲ್ಲಿರುವ ಶ್ರೀ ಕಾಮಾಕ್ಷಿ ದೇವಸ್ಥಾನದಲ್ಲೂ ನವರಾತ್ರಿ ಉತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಐತಿಹಾಸಿಕ ಶ್ರೀಮಂತಿಕೆಯನ್ನ ಪಡೆದಂತಹ ಶಕ್ತಿದೇವಿಯ ದೇವಾಲಯವಾದ ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನವು ಅತ್ಯಂತ ಕಾರ್ಣಿಕ ದೇವಿ ದೇವಸ್ಥಾನ. ಸತಿದೇವಿಯ ತಪಸ್ಸನ್ನ ಮೆಚ್ಚಿ ಮಹಾನಾರಾಯಣಿ, ಮಹಾಮಾಯ, ಮಹಾಲಕ್ಷ್ಮಿ, ಮಹಾಮಹೇಶ್ವರಿ ಮತ್ತು ಮಹಾದೇವಿ ಎಂಬ 5 ರೂಪಗಳಲ್ಲಿ ಶ್ರೀದೇವಿಯು ಒಲಿದಿರುವ ಪೌರಾಣಿಕ ಹಿನ್ನೆಲೆ ಈ ಪುಣ್ಯ ಕ್ಷೇತ್ರಕ್ಕಿದೆ. ನವರಾತ್ರಿಯ ಈ ಪರ್ವಕಾಲದಲ್ಲಿ ಶ್ರೀದೇವಿಯ ದೇವಸ್ಥಾನವು ಸರ್ವಾಲಂಕಾರದಿಂದ ಕಂಗೊಳಿಸುತ್ತಿದೆ. 9 ದಿನಗಳ ಕಾಲ ಚಂಡಿಕಾ ಯಾಗ, ಹೂವಿನ ಪೂಜೆಯಂತಹ ಅನೇಕ ಸೇವೆಗಳನ್ನು ನೀಡಲಾಗುತ್ತದೆ. ವಿಶೇಷವಾಗಿ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಭಕ್ತಾಭಿಮಾನಿಗಳು ಶ್ರೀ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಿದ್ದಾರೆ. ಉಡುಪಿಯ ವಿಬುಧಪ್ರಿಯ ನಗರದ ಕಂಚಿಗಾರ ಬೆಟ್ಟುವಿನಲ್ಲಿರುವ ಶ್ರೀ ಕಾಮಾಕ್ಷಿ ದೇವಸ್ಥಾನದಲ್ಲಿಯೂ ನವರಾತ್ರಿಯ ದಿವ್ಯ ಕಳೆ ರಂಗೇರಿದೆ. ಈ ಪ್ರಯುಕ್ತ ಶ್ರೀ ಕಾಮಾಕ್ಷಿ ಅಮ್ಮನ ಸನ್ನಿಧಿಯಲ್ಲಿ 9 ದಿನಗಳ ಕಾಲ ನಡೆಯುವ ನವರಾತ್ರಿ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಾಗುತ್ತಿದೆ. ನವರಾತ್ರಿ ಪರ್ವಕಾಲದ ಪ್ರತಿದಿನವೂ ವಿವಿಧ ವೈದಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬ್ರಹ್ಮಶ್ರೀ ವೇದಮೂರ್ತಿಗಳಾದ ಪುತ್ತೂರು ಶ್ರೀ ಶ್ರೀಶತಂತ್ರಿ ಮತ್ತು ಶ್ರೀ ಶ್ರೀನಿವಾಸ ತಂತ್ರಿಯವರ ವೈದಿಕ ನೇತೃತ್ವದಲ್ಲಿ ನಡೆಯುತ್ತಿದೆ. ಹಂತ ಹಂತವಾಗಿ ಈ ಭಾಗದಲ್ಲಿ ಒಂದು ನಾಗಬನ ಜೀರ್ಣೋದ್ಧಾರ ಆಗ್ತದೆ. ಇದರ ನೇತೃತ್ವವನ್ನು SP ಶೆಟ್ಟಿಗಾರ್ ಮತ್ತು KR ಆಚಾರ್ಯ ಅವರು ವಹಿಸಿಕೊಳ್ತಾರೆ. ತದನಂತರ ಆ ನಾಗಬನ ಜೀರ್ಣೋದ್ಧಾರ ಆದ ನಂತರ ಬಳಿಕ ಇಲ್ಲಿ ಪ್ರಶ್ನೆ ಇಟ್ಟಾಗ ಇಲ್ಲಿ ಒಂದು ಸ್ತ್ರೀ ಚೈತನ್ಯ, ಒಂದು ದೇವತಾ ಶಕ್ತಿ ನಾಶ ಆದಂತಹ ದೇವಸ್ಥಾನದಲ್ಲಿತ್ತು. ಅದು ಆ ಸಂಚಾರಿಯಾಗಿದೆ, ಅದಕ್ಕೊಂದು ತಾಣವನ್ನು ಕೊಡಬೇಕು ಅಂತ ಕಂಡುಬಂತು ಅಷ್ಟಮಂಗಲ ಪ್ರಶ್ನೆಯಲ್ಲಿ. ಇದರ ಬಗ್ಗೆ ಮರಕಡದ ಶ್ರೀ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮಿಯವರಲ್ಲಿ ನಾವು ಚಿಂತನೆಯನ್ನು ಮಾಡಿದಾಗ ಇಲ್ಲಿ ಹಿಂದೆ ದೇವಸ್ಥಾನ ಇದ್ದದ್ದು ಹೌದು, ಅದರ ಬಗ್ಗೆ ನಾವು ವಿಸ್ತೃತವಾಗಿ ಚಿಂತನೆಯನ್ನು ಮಾಡಿ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅಂತ ಅವರು ಮಾರ್ಗದರ್ಶನವನ್ನು ಮಾಡಿದರು. ಅವರ ಮಾರ್ಗದರ್ಶನದ ಮೇರೆಗೆ ಹಂತ ಹಂತವಾಗಿ ಈ ಭಾಗದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಕತೆ ಹೀಗೆ ಇರ್ತದೆ. 800ರಿಂದ 1000 ವರ್ಷಗಳ ಹಿಂದೆ ಕಾಂಚೀಪುರದಿಂದ ಬಂದಂತಹ ಒಂದು ಸಮೂಹ ಇಲ್ಲಿಗೆ ಬಂದು ಕಾಂಚಿಯ ಶ್ರೀ ಕಾಮಾಕ್ಷಿ ದೇವರನ್ನು ಇಲ್ಲಿ ಆರಾಧನೆ ಮಾಡ್ತಾ ಇತ್ತು. ಕಾಲಕ್ರಮೇಣ ಇಲ್ಲಿ ಆದಂತಹ ಅವಘಡಗಳಿಂದ, ಅನಾಹುತಗಳಿಂದ ಈ ಕಾಮಾಕ್ಷಿಯ ಈ ದೇವಸ್ಥಾನ ನಾಶ ಆಯಿತು. ಅಲ್ಲಿದ್ದಂತಹ ಈ ಕಾಮಾಕ್ಷಿಯ ಸನ್ನಿಧಿ ಸಂಚಾರಿಯಾಗಿ ತಿರುಗಾಡ್ತಾ ಇತ್ತು. ಅದಕ್ಕೆ ಒಂದು ಸಾನ್ನಿಧ್ಯ ಕೊಡಬೇಕು ಅಂತ ಕಂಡುಬಂತು. ತದನಂತರ SP ಶೆಟ್ಟಿಗಾರ್ ಅವರ ನೇತೃತ್ವದಲ್ಲಿ ಮರಕಡದ ಶ್ರೀ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲಿ ಭವ್ಯವಾದಂತಹ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಈ ಕಂಚಿಗಾರ ಬೆಟ್ಟಿಗೂ ಆ ಕಾಂಚೀಪುರದ ಕಾಮಾಕ್ಷಿ ಕಂಚಿಗಾರ ಬೆಟ್ಟಿಗೆ ಬಂದು ನೆಲೆಸ್ತಾಳೆ. ಈಗ 16 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಆಗಿ ಈಗ ನಿರಂತರವಾಗಿ ಒಳ್ಳೆಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಭಕ್ತರ ಕಾಮನೆಗಳನ್ನು ಈಡೇರಿಸ್ತಕ್ಕಂತಹ ಒಂದು ಮಹಾಶಕ್ತಿಯಾಗಿ ಈ ಕಾಮಾಕ್ಷಿ ತಾಯಿ ಇಲ್ಲಿ ಭಕ್ತರಿಗೆ ಸಲಹುತ್ತಾ ಇದ್ದಾಳೆ. ಬಹಳಷ್ಟು ಭಕ್ತರು ಇಲ್ಲಿ ಬಂದು ತಾವು ಕೇಳಿದ್ದನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತಕ್ಕಂತಹ ಮಾತನ್ನು ಹೇಳುವಾಗ ನಮಗೆ ಹೃದಯ ತುಂಬಿ ಬರ್ತದೆ. ಈ ನವರಾತ್ರಿಯ ಸಂದರ್ಭದಲ್ಲಿ 9 ದಿನಗಳ ಕಾಲ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೀತಾ ಇರ್ತದೆ. ಚಂಡಿಕಾ ಯಾಗ ನಿನ್ನೆ ತಾನೇ ನಡೆದಿದೆ. ಹಾಗೆ ಪ್ರತಿದಿನ ಬೇರೆ ಬೇರೆ ಭಕ್ತರ ಸೇವೆಯ ಚಂಡಿಕಾ ಯಾಗ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಭಕ್ತರ ಕಾಮನೆಗಳನ್ನು ಈಡೇರಿಸ್ತಕ್ಕಂತಹ, ತನ್ನ ದಿವ್ಯ ಕಣ್ಣುಗಳಿಂದಲೇ ಈಡೇರಿಸ್ತಕ್ಕಂತಹ ಕಾಮಾಕ್ಷಿಯ ತಾಯಿಯ ದಿವ್ಯವಾದಂತಹ ಸನ್ನಿಧಿಗೆ ಭಕ್ತರೆಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕಾಮಾಕ್ಷಿ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ನೆಲೆಯಲ್ಲಿ ಎಲ್ಲ ಭಕ್ತ ಸಂಘಕ್ಕೆ ಆತ್ಮೀಯವಾದಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಡುಪಿ.